ಹೈದರಾಬಾದ್ನಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಮಟ್ಟದ ಪ್ಯಾರಾ ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ ಸಾನ್ನಿಧ್ಯ ವಸತಿ ಶಾಲೆಯ ಮಕ್ಕಳು ಭಾಗವಹಿಸುತ್ತಿದ್ದಾರೆ ಎಂದು ಸಾನ್ನಿಧ್ಯ ಶಾಲೆಯ ಆಡಳಿತಾಧಿಕಾರಿ ವಸಂತ್ ಶೆಟ್ಟಿ ತಿಳಿಸಿದ್ದಾರೆ. ಮಹಾರಾಷ್ಟ್ರದ ಫೀನಿಕ್ಸ್ ಸ್ಪೋರ್ಟ್ಸ್ ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ಸ್ಪೆಷಲ್ ಮಕ್ಕಳಿಗಾಗಿಯೇ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಈ ಬಾರಿ ರಾಷ್ಟ್ರೀಯ ಮಟ್ಟದ ಪ್ಯಾರಾ ಒಲಿಂಪಿಕ್ಸ್ ಹೈದರಾಬಾದ್ನಲ್ಲಿ ಆಯೋಜಿಸಲಾಗಿದೆ. ಇದರಲ್ಲಿ ಪುರುಷರ ಮತ್ತು ಮಹಿಳೆಯರ ಎರಡೂ ತಂಡಗಳು ಭಾಗವಹಿಸಲಿದೆ ಎಂದು ಹೇಳಿದ್ರು. ಇದೇ ನಮ್ಮ ತಂಡ ಏನು ಆಗ್ರಾದಲ್ಲಿ ನಡೆದಂತ ಹ್ಯಾಂಡ್ಬಾಲ್ ಅಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡು ಬಂದಿದ್ದಾರೆ. ನಮಗೆ ಒಂದು ಭರವಸೆ ಇದೆ, ಈಗ ಏನು ರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡೆ ಹೈದರಾಬಾದಲ್ಲಿ ನಡೆಯುತ್ತಿದೆ, ಅದರಲ್ಲಿ ನಮ್ಮ ಕರ್ನಾಟಕ ತಂಡ ಒಂದು ಚಿನ್ನವನ್ನು ಗಳಿಸಬೇಕೆಂಬ ನಮಗೆ ಅಭಿಲಾಷೆ ಇದೆ. ಲಾಸ್ಟ್ ಟೈಮ್ ನಾವು ಬಾಂಬೆಗೆ ಹೋದಾಗ ಕೇವಲ ಪುರುಷರ ತಂಡವನ್ನು ಮಾತ್ರ ಕೊಂಡೋಗಿದ್ದೆವು. ಈ ಸಲ ಪುರುಷರು ಮತ್ತು ಮಹಿಳೆಯರ ಎರಡೂ ತಂಡವನ್ನು ಕೊಂಡೋಗ್ತಾ ಇದ್ದೇವೆ. ಸುಮಾರು 12 ಮಕ್ಕಳು ನಮ್ಮ ರಾಜ್ಯದಿಂದ, ಬೆಂಗಳೂರಾಗಲಿ, ಮಂಗಳೂರಾಗಲಿ, ಬೇರೆ ಬೆಳಗಾಂ ಆಗಲಿ, ಬೇರೆ ಬೇರೆ ಕಡೆಯಿಂದ ಇದರಲ್ಲಿ ಮಕ್ಕಳಿದ್ದಾರೆ.